ರೆಡ್ ಕ್ರಾಸ್ ಸೊಸೈಟಿ ಇದನ್ನೆಲ್ಲ ಎಲ್ಲಿಂದ ತರ್ತದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಮತ್ತು ರೆಡ್ ಕ್ರಾಸ್ ಸೊಸೈಟಿ ಯಾಕೆ ಮಾಡ್ತದೆ ಇದನ್ನು? ಬಹುಶಃ ನಮ್ಮ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ 1920ರಲ್ಲಿ ಭಾರತದಲ್ಲಿ ಸ್ಟಾರ್ಟ್ ಆಯಿತು. ಅಂದರೆ 101ನೇ ವರ್ಷ ಇದು. ನಮ್ಮ ಸೆಂಟಿನರಿ ಇಯರ್ ಆಲ್ಮೋಸ್ಟ್ ಕೋವಿಡಿಂದ ತುಂಬ ನಮ್ಮ ಒಂದು ಪ್ರೋಗ್ರಾಮ್ಗಳು ಮಾಡಲಿಕ್ಕಿತ್ತು. ಪ್ರೋಗ್ರಾಮ್ ಮೀನ್ಸ್ ನಾವು ಈ ರೆಡ್ ಕ್ರಾಸ್ ಸೊಸೈಟಿಯನ್ನು ಈ 100 ವರ್ಷದ ಒಂದು ಗೆಸ್ಚರ್ ಆ ರೀತಿಯ ಒಂದು ಪ್ರೋಗ್ರಾಮ್. ಆದರೆ ಕೋವಿಡ್ನಿಂದ ನಮಗೆ ಸರಿಯಾಗಿ ಆದರೆ ಇವತ್ತು ಸೆಂಟಿನರಿ ಇಯರ್ ಬಿಲ್ಡಿಂಗ್ ಅದಕ್ಕೋಸ್ಕರ ನಾವೊಂದು ಅದನ್ನು ಮುಂದೆ ನಾನು ಹೇಳಲಿಕ್ಕಿದ್ದೇನೆ, ಅದನ್ನು ಸಹ ಮಾಡ್ತಾ ಇದ್ದೇವೆ. ನಾವು ಈ ರೆಡ್ ಕ್ರಾಸಲ್ಲಿ ಏನಾಯ್ತು ಅಂತ ಹೇಳಿದರೆ, ಈ ರೆಡ್ ಕ್ರಾಸಲ್ಲಿ ಪ್ರಿನ್ಸಿಪಲ್ಸ್ ಇದೆ, 7 ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸ್ ಪ್ರಕಾರ ನಾವು ಕೆಲಸ ಮಾಡ್ತೇವೆ. ಅಂದರೆ ಬಹುಶಃ ಇದಕ್ಕೆ ನಿಮ್ಗೆ ಗೊತ್ತಿದ್ದಾಗೆ ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ, ಎನಿಥಿಂಗ್ ಯಾವುದು ನಮಗಿಲ್ಲ. ಒಬ್ಬನು ಬ್ಲಡ್ ಕೇಳಿದರೆ ಅವನನ್ನು ಪೇಷಂಟ್ ಅಂತೇಳಿ ಟ್ರೀಟ್ ಬಿಟ್ಟರೆ ಅವನು ಯಾವ ಜಾತಿ ಅಥವಾ ಅವನು ಯಾರಿಗೆ ಸಂಬಂಧಪಟ್ಟವನು ಏನು ಕೇಳಲಿಕ್ಕಿಲ್ಲ. ಆ ರೀತಿಯ ಒಂದು ರೆಡ್ ಕ್ರಾಸಿನ ಒಂದು ನಿಯಮ. ಬಹುಶಃ ಅದು ಇಡೀ ನಮ್ಮ ಪ್ರಪಂಚದಲ್ಲೇ ಈ ರೆಡ್ ಕ್ರಾಸಿನ ಬಗ್ಗೆ ಅಷ್ಟೊಂದು ಇದಿದೆ. NGO, ಒನ್ ಆಫ್ ದ ಬಿಗ್ಗೆಸ್ಟ್ NGO. ವಿ ಆರ್ ಅರೌಂಡ್ 700 ಬ್ರಾಂಚ್ ಅಕ್ರಾಸ್ ಇಂಡಿಯಾ ವರ್ಕಿಂಗ್. ಸೊ ನ್ಯಾಷನಲ್ ಹೆಡ್ ಕ್ವಾರ್ಟರ್ ನಮ್ಮದು ಡೆಲ್ಲಿಯಲ್ಲಿ ಇರ್ತದೆ. ಅದಕ್ಕೆ ನಮ್ಮದು ಬೈ ಡಿಫಾಲ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾವೇ ಅದರ ಅಧ್ಯಕ್ಷರಾಗಿರ್ತಾರೆ. ಬೈ ಸ್ಟೇಟಿಗೆ ಬಂದಾಗ ಗವರ್ನರ್ ಬೈ ಡಿಫಾಲ್ಟ್ ಅವರು ಅದರ ಒಂದು ಚೀಫ್ ಆಗಿರ್ತಾರೆ. ನಾವು ಡಿಸ್ಟಿಕ್ಕಿಗೆ ಬಂದಾಗ ನಮ್ಮ ಡೆಪ್ಟಿ ಕಮಿಷನರ್, ಜಿಲ್ಲಾಧಿಕಾರಿಗಳು ಅದರ ಪ್ರೆಸಿಡೆಂಟ್ ಆಗಿರ್ತಾರೆ. ನಂತರ ಎಲೆಕ್ಟೆಡ್ ಬಾಡಿಯಲ್ಲಿ, ಈಗ ನಾನು ಹೇಗೆ ಚೇರ್ಮನ್ ಇದ್ದೇನೆ, ಎಲೆಕ್ಟೆಡ್ ಬಾಡಿಯಲ್ಲಿ ನಾನು ಇಲೆಕ್ಷನ್ನಲ್ಲಿ ವಿನ್ ಆಗಿಬಿಟ್ಟು ನಾವು ಎಲೆಕ್ಟ್ ಆಗಿರ್ತೇವೆ, ಚೇರ್ಮನ್ ಆಗಿದ್ದೇನೆ. ಈ ರೀತಿ ವರ್ಕ್ ಆಗ್ತದೆ. ಮತ್ತು ನಮಗೆ ತಾಲೂಕು ಬ್ರಾಂಚ್ಗಳು ನಾವು ಅಲ್ಲಲ್ಲಿ ಡೆವಲಪ್ ಮಾಡುವಂಥ ಒಂದು ಇದು. ಬಹುಶಃ ಈ ರೆಡ್ ಕ್ರಾಸಿಗೆ ನೀವು ಒಂದು ಕ್ವಶನ್ ಕೇಳಿದಿರಿ, ಎಲ್ಲಿಂದ ಹಣ ಬರ್ತದೆ ನಾನು. ಇದು ನ್ಯಾಷನಲ್ ಹೆಡ್ ಕ್ವಾರ್ಟರಲ್ಲಿ ಅವರ ಒಂದು ಬೇರೆ ಬೇರೆ ಒಂದು ಫಂಡ್ಸ್ ಇರ್ತದೆ. ಅದನ್ನು ಅವರು ಸ್ಟೇಟ್ ಬ್ರಾಂಚಿಗೆ ಕೊಡ್ತಾರೆ. ಸ್ಟೇಟ್ ಬ್ರಾಂಚಿನವರು ನಮ್ಮ ಆ್ಯಕ್ಟಿವಿಟಿ ನೋಡಿ ನಮ್ಮ ಆಕ್ಟಿವಿಟೀಸ್ ಕೊಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಬಿಲ್ಡಿಂಗಿಗೆ ನಮಗೆ 40 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ಆಲ್ರೆಡಿ 20 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಇಲ್ಲಿಂದ ಸ್ಟೇಟಿಂದ. ಅವರು ಈ ಸ್ಟೇಟಲ್ಲಿ ಸಹ ಬೇರೆ ಬೇರೆ ಫಂಡ್ಗಳನ್ನು ಇದು ಮಾಡೋದು. ಹಾಗಾಗಿ ಅದು ಒಂದು. ಇನ್ನೊಂದು, ನಮ್ಮಲ್ಲಿ ಈಗ ನಾವು ಮೆಂಬರ್ಶಿಪ್ ಮಾಡ್ತೇವೆ. ಈಗ ಉದಾಹರಣೆಗೆ ಲೈಫ್ ಮೆಂಬರ್ ಅಂದರೆ 1000 ರೂಪೀಸ್ ಕೊಟ್ಟರೆ ಅವನು ಲೈಫ್ ಮೆಂಬರ್ ಆಗ್ತಾನೆ. ಅದು ನಮಗೆ ಇನ್ಕಮ್ ಬರ್ತದೆ. ಅದರಲ್ಲಿ ಸಮ್ ಪೋರ್ಷನ್ ನಾವು ಸ್ಟೇಟಿಗೆ ಕಳಿಸ್ತೇವೆ, ಸಮ್ ಪೋರ್ಷನ್ ನಮ್ಮಲ್ಲಿರುತ್ತೆ. ಈ ಡೋನರ್ಸ್, ಈ ಉದಾಹರಣೆಗೆ ಲೈಕ್ ರೆಡ್ ಕ್ರಾಸಿನ ಆ್ಯಕ್ಟಿವಿಟಿ ನೋಡಿದಾಗ ನಾವು ಕೇಳಬೇಕಂತ ನಾವು ಕೇಳೋದಿಲ್ಲ. ಸೊ ಈ ಉದಾಹರಣೆಗೆ ನಾನು ಹೇಳಿದೆ ನಿಮಗೆ, ಲಾಸ್ಟ್ ಲಾಕ್ಡೌನಲ್ಲಿ ಈ ಫುಡ್ ಕಿಟ್ ಕೊಡಲಿಕ್ಕೆ ನಾವು ಕೇಳಿದಾಗ ನಮಗೆ 10-15 ಲಕ್ಷ ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು. ಒಂದು ಅದರಲ್ಲಿ ನಾವೆಲ್ಲ ಕೊಡ್ತೇವೆ. ಈ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಫಂಡ್ಸ್ಗಳು ಬರ್ತದೆ. ಮತ್ತು ನಮ್ಮಲ್ಲಿ ಡೋನರ್ಸ್ ಇರ್ತಾರೆ. ಈ ಯಾವುದೋ ಒಂದು ಪ್ರಾಜೆಕ್ಟ್, ಈಗ ನಾನು ಬಿಲ್ಡಿಂಗಿಗೆ ನಾವೀಗ ಇದು ಮಾಡಿದಾಗ ನಮಗೆ ಡೋನರ್ಸ್ ಬರ್ತಾರೆ. ಆ ರೀತಿ ನಮ್ಮದು ಆ್ಯಕ್ಟಿವಿಟಿ ಆಗ್ತಾ ಇರ್ತದೆ. ಮತ್ತು ಅಗತ್ಯವಿದ್ದಾಗ ನಾವು ಸ್ಟೇಟ್ ರೆಡ್ ಕ್ರಾಸ್ ಬ್ರಾಂಚಿಗೆ ರಿಕ್ವೆಸ್ಟ್ ಮಾಡಿದಾಗ ಅವರು ಯಾವುದೇ ಪ್ರೋಗ್ರಾಮ್ ಬೇಕಿದ್ದರೂ ಒಂದು ಪ್ರೋಗ್ರಾಮ್ ಫಂಡ್ಸನ್ನು ಕೊಡ್ತಾರೆ.